ಕಂಬಳ ಕ್ರೀಡೆಯು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯುವಲ್ಲಿ ಕಾರಣೀಕರ್ತರಾಗಿರುವ ಕ್ರೀಡಾ ರತ್ನ ಪುರಸ್ಕೃತ ಮೂಡುಬಿದಿರೆ ತಾಲೂಕಿನ ಮಿಜಾರು ಅಶ್ವತ್ಪುರ ಶ್ರೀನಿವಾಸ್ ಗೌಡ ಅವರು ಈ ಬಾರಿಯ ಕಂಬಳ ಋತುವಿನಲ್ಲಿ ಕಾಲು ನೋವಿನ ಸಮಸ್ಯೆಯಿಂದ ಬಳಲುತ್ತಿದ್ದರು. ಕಂಬಳದ ಕರೆಯಲ್ಲಿ ಹಗ್ಗ ಹಿರಿಯ, ಹಗ್ಗ ಕಿರಿಯ, ನೇಗಿಲು ಹಿರಿಯ ಮತ್ತು ನೇಗಿಲು ಕಿರಿಯ ವಿಭಾಗಗಳಲ್ಲಿ ಕೋಣಗಳನ್ನ ಚಿಗರಿಯಂತೆ ಓಡಿಸಿ 15 ಪದಕಗಳನ್ನು ಪಡೆದುಕೊಳ್ಳುವ ಮೂಲಕ ಸಾಧನೆಯನ್ನ ತೋರಿ ಚಾಂಪಿಯನ್ ಆಗಿ ಮೂಡಿ ಬಂದದ್ದಲ್ಲದೆ ದಾಖಲೆಯನ್ನ ತನ್ನ ಹೆಸರಿನಲ್ಲೇ ಉಳಿಸಿಕೊಂಡು ಗಮನ ಸೆಳೆದಿದ್ದಾರೆ. ನಾನೊಂದು 10 ವರ್ಷದಿಂದ ಕೋಣ ಹೊಡಿಸುತ್ತಿದ್ದೇನೆ. 126 ಪದಕಗಳು ಬಂದಿದೆ. ಅದೇ ರೀತಿ ಈ ವರ್ಷದಲ್ಲಿ 15 ಕಂಬಳಗಳು ನಡೆದಿತ್ತು. ಅದರಲ್ಲಿ 2 ಕಂಬಳಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಕಕ್ಕೆಬದವು ಕಂಬಳದಲ್ಲಿ ಒಂದು ಕಾಲಿಗೆ ಏಟಾಗಿ 2 ಕಂಬಳಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಮತ್ತು 1 ತಿಂಗಳ ಕಂಬಳನೂ ಲೇಟ್ ಆಯಿತು. ನಂತರ 15 ಕಂಬಳದಲ್ಲಿ 15 ಪದಕಗಳನ್ನು ಗೆದ್ದಿದ್ದೇನೆ. 9 ಪ್ರಥಮ, 6 ದ್ವಿತೀಯ. ಈ ಬಾರಿ 2021 ಡಿಸೆಂಬರ್ನಿಂದ ಕಂಬಳ ಸೀಸನ್ ಆರಂಭಗೊಂಡಿದ್ದು ಹೊಕ್ಕಾಡಿಗೋಳಿಯಲ್ಲಿ ಮೊದಲ ಕಂಬಳ ನಡೆದಿತ್ತು. ಮೊದಲ ಕಂಬಳದಲ್ಲಿ ಬಹುಮಾನಗಳನ್ನ ಪಡೆದುಕೊಳ್ಳದ ಶ್ರೀನಿವಾಸ್ ಗೌಡರು ಮೂಡುಬಿದಿರೆಯಲ್ಲಿ ನಡೆದ ಕೋಟಿ ಚೆನ್ನಯ್ಯ ಜೋಡು ಕರೆ ಕಂಬಳದಲ್ಲಿ ಕೋಣಗಳನ್ನ ಓಡಿಸಿ ಹಗ್ಗ ಹಿರಿಯ ವಿಭಾಗದಲ್ಲಿ ದ್ವಿತೀಯ ಬಹುಮಾನವನ್ನ ಪಡೆದುಕೊಳ್ಳುವ ಮೂಲಕ ಇನ್ನಿಂಗ್ಸ್ ಅನ್ನ ಆರಂಭಿಸಿದರು. ಕೊನೆಯದಾಗಿ ಬಂಟ್ವಾಳದಲ್ಲಿ ನಡೆದ ಕಂಬಳದಲ್ಲಿ ಹಗ್ಗ ಹಿರಿಯ ವಿಭಾಗದಲ್ಲಿ ಪ್ರಥಮ, ದ್ವಿತೀಯ, ನೇಗಿಲು ಹಿರಿಯ ವಿಭಾಗದಲ್ಲಿ ಪ್ರಥಮ ಬಹುಮಾನಗಳನ್ನ ಪಡೆದಿದ್ದಲ್ಲದೆ ಅತಿ ವೇಗದ ಓಟಗಾರನಾಗಿ ಮೂಡಿ ಬರುವ ಮೂಲಕ ವಿಶೇಷವಾಗಿ ಗಮನ ಸೆಳೆದಿದ್ದಾರೆ.